ಇದ್ದ ಆಂಬ್ಯುಲೆನ್ಸ್ ಕಾರಿನಲ್ಲಿ ದಿಢೀರಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ನಿನ್ನೆ ಉಡುಪಿ ನಗರದ ಕಲ್ಸಂಕ ಜಂಕ್ಷನ್ನಲ್ಲಿ ನಡೆದಿದೆ. ಉಡುಪಿಯಿಂದ ಮಣಿಪಾಲ ಕಡೆ ಸಾಗ್ತಾ ಇದ್ದ ಓಮಿನಿ ಕಾರಿನ ಖಾಸಗಿ ಆಂಬ್ಯುಲೆನ್ಸ್ ಕಲ್ಸಂಕ ಜಂಕ್ಷನ್ನಲ್ಲಿ ಟ್ರಾಫಿಕ್ ಕಾರಣಕ್ಕೆ ನಿಂತಿತ್ತು. ಆ ವೇಳೆ ಕಾರಿನ ಬ್ಯಾಟರಿಯಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದರಿಂದ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಉಡುಪಿ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಭಾರೀ ಮಳೆ ಬರ್ತಾ ಇದ್ದಿದ್ರಿಂದ ಬೆಂಕಿ ಆರಿಸಲು ಸುಲಭವಾಗಿದೆ. ಇದರಿಂದ ಕಾರು ಭಾಗಶಃ ಸುಟ್ಟು ಹೋಗಿ ಅಪಾರ ನಷ್ಟ ಉಂಟಾಗಿದೆ ಅಂತ ತಿಳಿದು ಬಂದಿದೆ.